ಉಡುಪಿ ಶ್ರೀಕೃಷ್ಣ ಮಠದ ಮೇಲೆ ಕೊರೋನಾ ವೈರಸ್ನ ಕರಿಛಾಯೆ ಬಿದ್ದಿದೆ. ಸದ್ಯಕ್ಕೆ 3 ದಿನ ಮಠವನ್ನು ಬಂದ್ ಮಾಡಲು ಪರ್ಯಾಯ ಸ್ವಾಮೀಜಿಗಳು ತೀರ್ಮಾನ ಮಾಡಿದ್ದಾರೆ. ಒಂದು ವಾರದಿಂದ ಪ್ರವಾಸಿಗರು ಯಾತ್ರಿಕರು ಇಲ್ಲದೆ ಶ್ರೀಕೃಷ್ಣ ಮಠ ಮತ್ತು ರಥಬೀದಿ ಬಿಕೋ ಎನ್ನುತ್ತಿದೆ. ಸೆಕ್ಷನ್ ಜಾರಿಯಾದ ಮೇಲೆ ಮಠಕ್ಕೆ ಭಕ್ತರೇ ಬರುತ್ತಿರಲಿಲ್ಲ. ಮಠ ಮಂದಿರದಲ್ಲಿ ಯಾವುದೇ ಉತ್ಸವ, ಪ್ರವಚನ, ಧಾರ್ಮಿಕ ಕಾರ್ಯಕ್ರಮ ಮಾಡಬಾರದು ಎಂದು ಜಿಲ್ಲಾಡಳಿತ ಖಡಕ್ ಸೂಚನೆ ಕೊಟ್ಟಿದೆ. ಸಂಪ್ರದಾಯಕ್ಕೆ ಕುತ್ತು ಬಾರದ ರೀತಿಯಲ್ಲಿ ಪೂಜೆ ಪುನಸ್ಕಾರ ನಡೆಸಿ ಭಕ್ತರು ಮನೆಯಲ್ಲೇ ದೇವರ ಆರಾಧನೆ ನಡೆಸಿ ಎಂದು ಮಠ ಹೇಳಿದೆ. ಒಂದು ರೋಗ ಇಡೀ ದೇಶಕ್ಕೆ ಬಂದಿದೆ, ಇಡೀ ವಿಶ್ವಕ್ಕೆ ಬಂದಿದೆ ಅನ್ನುವಾಗ ನಾವು ಹೇಗೆ ನಡ್ಕೊಳ್ಬೇಕು ಅನ್ನುವಾಗ ಇನ್ನು ಮುಂದಾದರೂ ಕೂಡ ನಾವೊಂದು ನಿಯಮಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಆಹಾರ ಪದ್ಧತಿಯನ್ನೆಲ್ಲ ಚೆನ್ನಾಗಿ ಮಾಡಿಕೊಳ್ಬೇಕು. ನಮ್ಮ ಇಮ್ಯೂನ್ ಸಿಸ್ಟಮ್ ಅದು ಚೆನ್ನಾಗಿ ಆಗುವಂತೆ ನಾವು ಒಳ್ಳೆಯ ಆಹಾರಗಳನ್ನು ಸ್ವೀಕಾರ ಮಾಡಬೇಕು ಅಂತ ಒಂದು. ಎರಡನೇದು, ಈಗ ಪ್ರಕೃತ ಸದ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಪ್ರಧಾನಮಂತ್ರಿಯವರು ನಮಗೆ ಆದೇಶವನ್ನು ಹೇಳಿದ್ದಾರೆ. ಎಲ್ಲರೂ ಕೂಡ ದೇಶದ ವ್ಯಕ್ತಿಗಳೆಲ್ಲರೂ ಕೂಡ ನಾವೆಲ್ಲ ಒಟ್ಟಾಗಿರಬೇಕು, ಒಟ್ಟಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಕೆಲವು ದಿವಸ ನಾವು ಹೊರಗೆ ಬರಬಾರ್ದು, ಎಲ್ಲಿಯೂ ಕೂಡ ಮನೆ ಬಿಟ್ಟು ಹೊರಗೆ ಬರದಂತೆ ನಾವು ಒಳಗೇ ಇದ್ದುಕೊಂಡು ನಮ್ಮ ಪ್ರಾರ್ಥನೆಗಳಾಗಲಿ ಎಲ್ಲ ಕೆಲಸಗಳನ್ನಾಗಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ತೀರಾ ಅನಿವಾರ್ಯ ಕೆಲವರಿಗೆ ಇರ್ತದೆ, ಅಂಥವ್ರು ಮಾತ್ರ ಹೊರಗೆ ಬರಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಒಟ್ಟಾಗಿ ಸೇರಿ ಪಾಲಿಸೋಣ, ಆ ಮೂಲಕವಾಗಿ ದೇಶದ ಅಭಿವೃದ್ಧಿಗಾಗಿ ಸಹಕರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರೇ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಕೃಷ್ಣ ಮಠದಲ್ಲಿ ಅನೂಚಾನವಾಗಿ ಪೂಜೆಗಳು ನಡೀತಾ ಇರ್ತದೆ. ಇಲ್ಲೇ ನಾವೊಂದು ಸ್ವಲ್ಪ ಜನ ಅಂತೂ ಇರ್ತೇವೆ, ಪೂಜೆಗಳೆಲ್ಲ ನಡೀತದೆ. ತಾವೆಲ್ಲರೂ ಕೂಡ ಮನೆಯಲ್ಲೇ ಇದ್ದು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಖಂಡಿತ ಕೃಷ್ಣದೇವರ ಅನುಗ್ರಹ ಆಗ್ತದೆ, ನಮ್ಮ ದೇಶ ಇನ್ನಷ್ಟು ಬಲವಾಗ್ತದೆ. ಕೇಂದ್ರ ಸರ್ಕಾರ ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನು ಹೇಳ್ತದ ಅದನ್ನು ನಾವು ಮಾಡಬೇಕು ಅಂತ ಶ್ರೀಗಳ ಆದೇಶ ಆಗಿದೆ. ಅದರ ಪ್ರಕಾರ ಶ್ರೀಕೃಷ್ಣ ಮಠದಲ್ಲಿ ಕೆಲವೊಂದು ಬದಲಾವಣೆಗಳನ್ನು, ನಿತ್ಯ ಪೂಜೆಗಳೆಲ್ಲ ನಡೀತದೆ. ಅದೇ ರೀತಿಯಲ್ಲಿ ಒಂದು ಲಿಮಿಟಲ್ಲಿ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. 22ನೇ ತಾರೀಕು ಭಾನುವಾರ ದಿವಸ ಮಾನ್ಯ ಪ್ರಧಾನಮಂತ್ರಿಗಳ ಆದೇಶದಂತೆ ಶ್ರೀಪಾದರು ನಿರ್ಣಯ ಕೈಗೊಂಡಿದ್ದಾರೆ. ಈಗಾಗಲೇ ಅವರು ವಿಡಿಯೋ ಮೂಲಕ ಹೇಳಿದ್ದಾರೆ. ಭಕ್ತಾದಿಗಳೆಲ್ಲ ತಮ್ಮ ತಮ್ಮ ಮನೆಯಲ್ಲೇ ಇದ್ದೇ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀಕೃಷ್ಣನಿಗೆ ಕೈ ಮುಗಿಬೇಕು. ಮಠದಲ್ಲಿ ನಡೆಯುವಂಥದ್ದು ಅನುಚಾನವಾಗಿ ನಡೆಯುವಂಥ ಪೂಜಾ ಪದ್ಧತಿಗಳೆಲ್ಲ ನಡೀತದೆ. ಆದರೆ ಭಕ್ತಾದಿಗಳು ತಮ್ಮ ಮನೆಯಲ್ಲೇ ಇದ್ದದನ್ನು ಪಾಲಿಸಬೇಕು, ಮಾನ್ಯ ಪ್ರಧಾನಮಂತ್ರಿಗಳ ಆದೇಶವನ್ನು ಗೌರವಿಸಬೇಕು ಅಂತ ಹೇಳುವಂಥದ್ದನ್ನು ಶ್ರೀಪಾದರು ತಮ್ಮ ಸಂದೇಶದ ಮೂಲಕ ಈಗಾಗಲೇ ತಿಳಿಸಿದ್ದಾರೆ.